ಇಂದು ನಾವು ಯುವ ಮನಸ್ಸುಗಳಲ್ಲಿ ಉದ್ಯಮಶೀಲತೆಯ ಕಿಚ್ಚು ಹಚ್ಚಿದ ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ ಒಂದು ಅದ್ಭುತ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಪುತ್ತೂರಿನ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಆಯೋಜಿಸಿದ್ದ ಬಿಸಿನೆಸ್ ಕಾರ್ನಿವಾಲ್. ಕಳೆದ ಶುಕ್ರವಾರ ಜನವರಿ 23ರಂದು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಕೇಶವ ಸಂಕಲ್ಪ ಸಭಾಂಗಣದಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30ರವರೆಗೆ ನಡೆದ ಈ ವಾಣಿಜ್ಯೋತ್ಸವವು ನಿಜಕ್ಕೂ ಒಂದು ಅದ್ಧೂರಿ ಯಶಸ್ಸು ಕಂಡಿತು. Being the principal of Vivekananda Central School, it gives me immense pleasure that we have hosted Business Carnival 2026. The whole aim behind organizing this is to give the business skills and entrepreneur skills to the children. As you can see that the students, they have managed the stalls, they have priced their products and see how they are attracting their customers. So we are giving them a real life experience which the textbooks will not give. So this is completely aligned with the CBSE's policy of giving real life experience to students which they'll never forget, and they will carry it throughout their life as an experience. Yes, we have given them training like how to calculate the total investment, do business in an ethical way, calculate the percentage of profit, how to manage their log sheets. So each stall, 2 stalls is managed by a teacher. So all the guidance regarding that were given to them. ಈ ಬಿಸಿನೆಸ್ ಕಾರ್ನಿವಾಲ್ನಲ್ಲಿ ಕಾರ್ನಿವಲ್ ಕಾರ್ಟ್ ಮತ್ತು ಸ್ಟಾಲ್ ಸ್ಪಾಟ್ಲೈಟ್ಸ್ ಎಂಬ 2 ಪ್ರಮುಖ ವಿಭಾಗಗಳಿದ್ದವು. ಕಾರ್ನಿವಾಲ್ ಕಾರ್ಟ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕೈಗಳಿಂದ ತಯಾರಿಸಿದ ರುಚಿಕರವಾದ ತಿಂಡಿಗಳು, ತಾಜಾ ತರಕಾರಿಗಳು ಮತ್ತು ಹಣ್ಣುಗಳು, ಪುನಶ್ಚೇತನ ನೀಡುವ ಪಾನೀಯಗಳು, ಆಕರ್ಷಕ ಫ್ಯಾನ್ಸಿ ವಸ್ತುಗಳು, ಮನರಂಜನಾ ಆಟಗಳು ಮತ್ತು ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಿದರು. ಲಕ್ಕಿ ಗೇಮ್ ಮತ್ತೆ ಡೆತ್ ಬೈ ಚಾಕ್ಲೇಟ್ ಮತ್ತೆ ಒಂದು ಲೇಸ್ ಸ್ಟಾರ್ಟ್ ಮಾಡ್ತಾರೆ. ಜ್ಯೂಸ್ ಮಾಡೋದು ಯಾರು ಹೇಳ್ಕೊಟ್ಟದ್ದು? ಜ್ಯೂಸ್ ಮಾಡಿ ನಾವೇ ಮನೇಲಿ ಹೇಗೆ ಮಾಡ್ತಾವೋ ಹಾಗೆ ಮಾಡಿ ಇಲ್ಲಿ ಕೊಡೋದು. ಒಂದು ಗ್ಲಾಸ್ಗೆ ಎಷ್ಟು? ಒಂದು ಗ್ಲಾಸಿಗೆ 30. ಅದು ಹೇಗೆ ರೇಟ್ ಫಿಕ್ಸ್ ಮಾಡಿದ್ದೀರಿ? ರೇಟ್ ಫಿಕ್ಸ್ ಮಾಡಿ ಅಂದರೆ ಪೌಡರ್ ನಾವು ಎಷ್ಟು ಹಾಕ್ತೇವೆ, ಹಾಲು ಪೌಡರ್, ಮತ್ತು ಇಲ್ಲಿ ನಮ್ಮ ಕಾಸ್ಟ್ ಪ್ರಾಫಿಟ್ ಮಾಡಿ ಕೊಡ್ತೇವೆ. ಈಗ ಉಳಿದ್ರೆ ಏನು ಮಾಡ್ತೀವಿ? ಉಳಿದ್ರೆ ನಾವು ಅದನ್ನು ಮನೆಗೆ ತಗೊಂಡು ಹೋಗ್ತೇವೆ ಅಷ್ಟೇ. ನಷ್ಟ ಆದರೆ? ನಷ್ಟ ಆಗ್ತಿಲ್ಲ ಅನಿಸ್ತದೆ ನಮಗೆ, ಈಗ ಪ್ರಾಫಿಟ್ ಆಗ್ತುಂಟು. ಪ್ರಾಫಿಟ್ ಸಿಕ್ಕಿದ್ರೆ ಏನು ಮಾಡ್ತೀವಿ? ಪ್ರಾಫಿಟ್ ಸಿಕ್ಕರೆ ಈಕ್ವಲಿ ಶೇರ್ ಮಾಡಿ ಮನೆಗೆ. ಇದು ವಿದ್ಯಾರ್ಥಿಗಳಿಗೆ ಗ್ರಾಹಕರೊಂದಿಗೆ ನೇರವಾಗಿ ಸಂವಹನ ನಡೆಸಲು ಮತ್ತು ವ್ಯಾಪಾರ ತಂತ್ರಗಳನ್ನು ಕಲಿಯಲು ಒಂದು ಉತ್ತಮ ಅವಕಾಶವನ್ನು ಒದಗಿಸಿತು. ಮನೆಯಲ್ಲಿ ಬೆಳೆದ ಫಾರ್ಮ್ ಪ್ರಾಡಕ್ಟ್ಸ್ ಇದೆಲ್ಲ ಕೂಡ ನ್ಯಾಚುರಲ್ ಆಗಿ ಬೆಳೆದದ್ದು. ಮತ್ತು ಪಾನಿಪುರಿ ಇದು ಎಂಥ ಕೆಮಿಕಲ್ ಹಾಕದೆ ಮನೆಯಲ್ಲಿ ನ್ಯಾಚುರಲ್ ಪೌಡರ್ ಮಾಡಿದ ಪಾನಿಪುರಿ ಪೌಡರನ್ನು ಹಾಕಿ ಮಾಡಿದ ಪಾನಿಪುರಿ. ಮತ್ತು ಈ ಪೂರಿ ಕೂಡ ಇದು ಸಜ್ಜಿಗೆಯ ಪೂರಿ. ನಾವು ಈ ಹ್ಯಾಂಪರಿಗೆ ಅಂದರೆ ನಾನು ಪ್ರೀವಿಯಸ್ ಸ್ಯಾಟರ್ಡೇಯಿಂದ ಇದು ಥಿಂಗ್ಸ್ ಬೈ ಮಾಡ್ತಿದ್ದೇನೆ. ನಿನ್ನೆವರೆಗೆ ನಾವು ಬೈ ಮಾಡ್ತಿದ್ದೇವೆ, ಅಂದರೆ ಒಂದೊಂದು ಸಣ್ಣ ಸೂಕ್ಷ್ಮವನ್ನು ಸಹ ಬೈ ಮಾಡಲಿಕ್ಕೆ ತುಂಬ ಟೈಮ್, ಅಂದರೆ ತುಂಬ ಶಾಪ್ಸ್ ಎಲ್ಲ ಸರ್ಚ್ ಮಾಡಿ ಮತ್ತೆ ತಗೊಂಡೆ. ಸ್ಟಾಲ್ ಸ್ಪಾಟ್ಲೈಟ್ಸ್ ವಿಭಾಗವು ನವೀನ ಕಲ್ಪನೆಗಳ ತವರಾಗಿತ್ತು. ಡೆಲಿಷಿಯಸ್ ಫುಡ್, ಡ್ರಿಂಕ್ ಡಿಲೈಟ್ಸ್, ವೆಜ್ಜಿ ವೈಬ್ಸ್, ಹೋಮ್ ಮೇಡ್ ಹಮ್ಮಸ್ ನಂತಹ ಬಗೆ ಬಗೆಯ ಆಹಾರ ಮಳಿಗೆಗಳು ಎಲ್ಲರ ನಾಲಿಗೆ ರುಚಿ ಹೆಚ್ಚಿಸಿದವು. ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ಮಕ್ಕಳಿಗೆ ಇದು ಒಳ್ಳೆ ಪ್ರೋತ್ಸಾಹ ಸಿಗ್ತದೆ ಇದರಿಂದ. ಎಲ್ಲರೂ ನೋಡಿ, ನೀವು ಹಾರ್ಡ್ ವರ್ಕ್ ಎಷ್ಟು ಮಾಡ್ತಾ ಇದ್ದಾರೆ, ಒಂದು ಬಿಸ್ನೆಸ್ ಟೆಕ್ನಿಕ್ಸ್ ಗೊತ್ತಾಗ್ತದೆ ಈಗದಿಂದ ಮಕ್ಕಳಿಗೆ. ಒಂದು ಹೇಗೆ ಬಿಸ್ನೆಸ್ ಮಾಡೋದು, ಹೇಗೆ ಕ್ಯಾಶ್ ಕಲೆಕ್ಟ್ ಮಾಡೋದು, ಹೇಗೆ ರಿಟರ್ನ್ ಮಾಡೋದು, ಅದೆಲ್ಲ ಒಂದು ಪ್ರಾಕ್ಟೀಸ್ ಆಗ್ತದೆ. ಭಾರಿ ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದುಂಟು ಸರ್. ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಒಳ್ಳೆಯದುಂಟು. ನೋಡಿ ಇಷ್ಟು ಮಕ್ಕಳೆಲ್ಲ ನೋಡಿ ಚರ್ಮುರಿ ಮಾಡ್ತಾ ಇದ್ದಾರೆ, ಒಂದು ನೋಡಲಿಕ್ಕೆ ಸಹ ಖುಷಿ. ಎಲ್ಲ ಸೂಪರ್ ಇದೆ ಸರ್. ಗ್ಲಾಮರ್ ಗ್ಯಾಲರಿ ಮತ್ತು ಪ್ಲೇ ಅಂಡ್ ವಿನ್ ಇನ್ ಗೇಮ್ ಝೋನ್ಗಳು ಮಕ್ಕಳನ್ನು ಸೆಳೆದವು. ಈ ಕಾರ್ನಿವಾಲ್ ಕೇವಲ ಮಾರಾಟ ಮೇಳವಾಗಿರದೆ ಯುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ನಿರ್ವಹಣೆ, ಮಾರುಕಟ್ಟೆ ತಂತ್ರಗಳು, ಗ್ರಾಹಕ ಸಂಬಂಧಗಳು ಮತ್ತು ತಂಡದ ಕೆಲಸದಂತಹ ಪ್ರಮುಖ ವ್ಯಾಪಾರ ಕೌಶಲ್ಯಗಳನ್ನು ಪ್ರಾಯೋಗಿಕವಾಗಿ ಕಲಿಯಲು ಒಂದು ಉತ್ತಮ ವೇದಿಕೆಯನ್ನು ಒದಗಿಸಿತು. ನಮ್ಮ ಸ್ಕೂಲಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ, ಆಯಿತಾ. ವೆರಿ ಗುಡ್ ಸ್ಟಾರ್ಟು. ಸೊ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಟೀಚರ್ಸ್ಗೂ ಎಲ್ಲ ಥ್ಯಾಂಕ್ಸ್ ಹೇಳಬೇಕು. ಪ್ಲಸ್ ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಭರತ್ ಪೈ ಸರ್ಗೂ ಕೂಡ ವೆರಿ ವೆರಿ ಥ್ಯಾಂಕ್ಸ್.
ಸೊ ಇದೇನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಖುಷಿಯಾಗಿದೆ. ಇಟ್ಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟು, ಅವ್ರ ನಾಲೆಜು ಇಂಪ್ರೂವ್ ಆಗ್ತಾ ಇದೆ. ಸೊ ದೇ ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಎಂಟರ್ಪ್ರೆನರ್. ಸೊ ಅವ್ರಿಗೆ ಇದರಿಂದ ಒಂದು ಐಡಿಯಾ ಸಿಗ್ತಾ ಇದೆ, ಹೇಗೆ ನಾವು ಇದು ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು ಅಂತ. ಸೊ ಇಲ್ಲಿಂದ ಏನಾಗ್ತದೆ, ನೆಕ್ಸ್ಟ್ ಹೊರಗೆ ಹೋದಾಗಲೂ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ಗೆ ದಿಲ್ ಗೆಟ್ ಅ ವೆರಿ ಗುಡ್ ಐಡಿಯಾ ಫಾರ್ ನೆಕ್ಸ್ಟ್ ಟೈಮ್. ಸುಮಾರು 200 ವಿದ್ಯಾರ್ಥಿಗಳು 39 ಸ್ಟಾಲ್ಗಳನ್ನು ರೂಪಿಸಿ ವ್ಯಾಪಾರಕ್ಕೆ ಅಣಿಯಾಗಿದ್ದರು. ಮಧ್ಯಾಹ್ನ ವ್ಯವಹಾರ ಮುಕ್ತಾಯಗೊಂಡಾಗ ಒಟ್ಟು ವ್ಯವಹಾರ ಲಕ್ಷ ಮೀರಿತ್ತು. ಕೆಲವೊಂದು ಸ್ಟಾಲ್ಗಳು 10,000ಕ್ಕೂ ಅಧಿಕ ವ್ಯವಹಾರ ನಡೆಸಿ ಗಮನ ಸೆಳೆದವು. ಪೋಷಕರು, ಸಾರ್ವಜನಿಕರು ಮತ್ತು ಶಿಕ್ಷಣ ತಜ್ಞರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇಂತಹ ನವೀನ ಮತ್ತು ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ನಿರಂತರವಾಗಿ ಶ್ರಮಿಸುತ್ತಿದೆ. ಇದು ನಿಜಕ್ಕೂ ಸ್ಮರಣೀಯ ಕಾರ್ಯಕ್ರಮ. ಈ CBSE ವಿವೇಕಾನಂದ ಕಾಲೇಜ್ ಇಲ್ಲಿ ಶಾಲಾ ಮಕ್ಕಳು ಈ ದಿನ ನೋಡಿ ತಿಳಿ ಮಾಡಿ ಕಳಿ ಅಂತೇಳುವ ಒಂದು ಅಡಿಯಲ್ಲಿ ಅವರವರ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ. ಇದು ಭಾರಿ ಉತ್ತಮ ಪ್ರಯತ್ನ. ಈ ಶಾಲೆಯ ಆಡಳಿತ ಮಂಡಳಿಗೆ, ಶಾಲೆಯ ಟೀಚರ್ಸಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ವರ್ಷದಲ್ಲಿ ಬರೀ ಓದೋದು ಮಾತ್ರ ಆಗಿದೆ. ಇದೊಂದು ಸ್ವತಃ ಪ್ರಯತ್ನ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಕಷ್ಟ ಮಾಡಿದ್ದಕ್ಕೆ ಎಲ್ಲ ಮಕ್ಕಳು ಭಾರಿ ಸಂತೋಷದಿಂದ ಮಾಡ್ತಾರೆ. ಇದರಲ್ಲಿ ಮೈಂಡ್ ರೀಫ್ರೆಶ್ ಆಗೋದ್ರ ಜೊತೆಗೆ ಮುಂದೆ ಅವರಿಗೆ ಯಾವ ಥರ ಮಾಡಬೇಕು ಅಂತ ಹೇಳುವ ಒಂದು ಪ್ರಯತ್ನ ಬರುತ್ತೆ. ಆಫ್ಟರ್ ಅವರ ಹೈಯರ್ ಎಜುಕೇಷನಿಗೆ ಹೋದಾಗ ಯಾವ ಫೀಲ್ಡಲ್ಲಿ ಏನು ಮಾಡ್ಬೋದು ಅಂತ ಹೇಳುವ ಅನುಭವ ಬರುತ್ತೆ. ಇದನ್ನು ಮಾಡಿದಂಥ ಸ್ಟಾಫ್ಸ್ಗಳಿಗೆ ಎಲ್ರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದನ್ನು ಮುಂದಕ್ಕೂ ಕೂಡ ಮಾಡಬೇಕು ಅಂತ ಹೇಳುವ ಒಂದು ಅಭಿಪ್ರಾಯ ನಂದಿದೆ. ಖಂಡಿತವಾಗಲೂ ಒಳ್ಳೆಯ ಎಫರ್ಟ್. ಮಕ್ಕಳಿಗೆ ನಿಜವಾಗಲೂ ತುಂಬ ಸಂತೋಷ ಆಗಿದೆ, ಖುಷಿಪಟ್ಟಿದ್ದಾರೆ. ಧನ್ಯವಾದಗಳು. ಬರ್ತ್ ಕೂಡ ಮತ್ತು ಫುಲ್ ಡಿಫ್ರೆಂಟ್ ಉಂಟು. ಕೀಚೇನ್ಸ್ ಉಂಟು, ಕ್ಲಿಪ್ಸ್ ಉಂಟು, ಬ್ಯಾಗ್ಸ್ ಉಂಟು, ಮತ್ತು ಡಿಫ್ರೆಂಟ್ ಬ್ಯಾಕ್ ಕ್ಲಿಪ್ಸ್ ಉಂಟು, ಸ್ಕ್ರಂಚೀಸ್ ಉಂಟು, ರಬ್ಬರ್ ಬ್ಯಾಂಡ್ಸ್ ಉಂಟು, ಮತ್ತು ಪೌಚಸ್ ಉಂಟು, ಫೋನ್ ಕೇಸಸ್ ಉಂಟು. ಫುಲ್ಲಿ ಹ್ಯಾಂಡ್ಮೇಡ್, ನಾವೇ ಮಾಡಿದ್ದು. ಅದು ಸೇಲ್ 3 ಪ್ರಾಡಕ್ಟ್ ಸೇಲ್ ಆಯ್ತು. ಒಂದು ಸೈಕಲ್ ತಗೊಳ್ಬೇಕಂತಿದ್ದೇನೆ. ನಾನು 1 ವಾರ ಆಯಿತು. ಅಮ್ಮ. ಇವತ್ತು ನಾನೊಂದು 3-4 ಕಪ್ ಕಾರ್ನ್ ಸೇಲ್ ಮಾಡಿದೆ. ಈಗ ಫಸ್ಟ್ ಕಪ್ ಚರ್ಮುರಿ ಸೇಲ್ ಮಾಡ್ತಿದ್ದೇನೆ. ಉಂಟು ಹೇಳಿದ್ರು. ಲಾಭದಲ್ಲಿ ಏನು ಮಾಡಬೇಕಂತ? ಲಾಭದಲ್ಲಿ ಅಮ್ಮನಿಗೆ ಕೊಡ್ತೇನೆ. ಈ ಕಾರ್ಡ್ಬೋರ್ಡಲ್ಲಿ ನಿಮಗೆ 6 ಚಾನ್ಸಸ್ ಸಿಗ್ತದೆ. ಈ A4 ಶೀಟ್ನನ್ನು 6 ಚಾನ್ಸ್ನಲ್ಲಿ ಈ ಕಾರ್ಡ್ಬೋರ್ಡನ್ನು ಕವರ್ ಮಾಡಬೇಕು. ಅದು 25 ರೂಪೀಸಿಗೆ. ಯಾರಿಗೆ ಸಿಗ್ತದೆ ಅವರಿಗೆ ಒಂದು ಗಿಫ್ಟ್ ಸಿಗ್ತದೆ. 25 ರೂಪೀಸ್ ಕೊಟ್ಟರೆ ಎಷ್ಟು ಕಾರ್ಡ್ ಕೊಡ್ತೀರಿ? 6. ಅದನ್ನು ಏನು ಮಾಡಬೇಕು? ಅದೇ ಇದನ್ನು ಕವರ್ ಮಾಡಬೇಕು. ಅದರಲ್ಲಿ ಗಿಫ್ಟ್. ಹೇಗೆ ತೋರಿಸಿ? ಇದಾ ಕವರ್ ಮಾಡೋದು?